Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, ಎ ಯೂನಿಟ್ ಆಫ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮುಕ್ಕ ಮ್ಯಾಂಗ್ಳೂರ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮಸ್ತೆ, ವಣಕಮ್ ಅಂಡ್ ವೆಲ್ಕಮ್ ಟು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್. ಖಂಡಿತ ಪ್ರತಿದಿನ ಈ ಒಂದು ಕಾರ್ಯಕ್ರಮ ನೋಡೋದಕ್ಕೆ ನೀವಂತೂ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತಿದೆ. ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗೋವಂಥ ಕಾರ್ಯಕ್ರಮ. ಯಾಕೆ ಅಂತಂದರೆ ಸಂಗೀತ ಅಂತಂದರೆ, ಹಾಡು ಅಂತಂದರೆ ಇಷ್ಟ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಡು ಅಂದರೆ ಅದೊಂದು ಅಷ್ಟೊಂದು ಪವರ್ಫುಲ್ ಆಗಿರೋವಂಥ ಒಂದು ವಿಚಾರ ಅಂತ ಹೇಳ್ಬೋದು. ಯಾರೇ ಯಾವುದೇ ಮೂಡಲ್ಲಿ ಇರ್ಬೋದು, ಒಂದು ಹಾಡನ್ನು ಕೇಳಿದಾಗ ಮನಸ್ಸಿಗಂತೂ ಖುಷಿ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಪವರ್ ಆಫ್ ಮ್ಯೂಸಿಕ್ ಅಂತ ಹೇಳ್ಬೋದು. ಆ್ಯಂಡ್ ನೋಡಿ, ನಾವೊಂದು ಹಾಡು ಕೇಳ್ತಾ ಇರಬೇಕಾದ್ರೆ ನಮಗೆ ಸಂಗೀತದ ಜ್ಞಾನ ಇದೆಯೋ ಇಲ್ವೋ, ನಾವು ಸುಮ್ಮನೆ ನೀವು ನೋಡಿ ಕೆಲವೊಂದು ಸಲ ಒಳ್ಳೆ ಹಾಡು ಕೇಳ್ತಾ ಇದ್ರೆ ನಾವು ಸುಮ್ಮನೆ ಹಿಂಗೆ ಎಲ್ಲ ಮಾಡ್ತಾ ಇರ್ತೀವಿ, ನಮಗೇನೂ ಗೊತ್ತಿರಲ್ಲ. ಬಟ್ ಸ್ಟಿಲ್ ಸಂಗೀತದ ಒಳಗಡೆ ನಾವು ಹೋದರೆ ನಮ್ಮ ಒಳಗಡೆ ಸಂಗೀತ ಹೋಗುತ್ತೆ. ಸೊ ಅಂತಹ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ, ಅದನ್ನು ನಡೆಸ್ಕೊಡ್ತಾ ಇರೋವಂಥದ್ದು ನಿಮ್ಮ ಪ್ರೀತಿಯ ನಮ್ಮ ಟಿವಿ. ಸೊ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಮೂಡಿ ಬರಬೇಕು ಅಂತಂದರೆ ನೀವೆಲ್ಲ ಕಾರಣೀಭೂತರು. ಅದ್ರ ಜೊತೆಗೆ ನಮ್ಮ 4 ಜಡ್ಜಸ್ ಅವರು ದೊಡ್ಡ ಕಾರಣ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಪ್ರೀತಿಯ ರಾಜ್ಗೋಪಾಲ್ ಅವರಿದ್ದಾರೆ, ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಅದ್ರ ಜೊತೆ ನಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಸರ್ ಇದ್ದಾರೆ, ವೆಲ್ಕಮ್ ಟು ದ ಶೋ. ಆ್ಯಂಡ್ ನಮ್ಮ ಊರಿನ ನಮ್ಮ ಪ್ರೀತಿಯ ನಮ್ಮ ಹೆಮ್ಮೆ ಗುರು ಕಿರಣ್ ಸರ್ ಇದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ, ವೆಲ್ಕಮ್ ಟು ದ ಶೋ. ಅಂಡ್ ಕದ್ರಿ ಕಿಶಾನ್ ನಮ್ಮ ಜೊತೆ ಇದ್ದಾರೆ, ದಟ್ ಈಸ್ ಕದ್ರಿ ಮಣಿಕಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಟು ದ ಶೋ. ಎಸ್, ಖಂಡಿತ ನಾನು ಮಾತಾಡ್ತಾ ಇದ್ರೆ ಇವತ್ತಿನ ಕಾರ್ಯಕ್ರಮ ಶುರುವಾಗಲ್ಲ. ನಾನು ಮಾತು ನಿಲ್ಲಿಸಿ ಹಾಡುಗಾರರನ್ನ ಕರೆಯುವಂತಹ ಸಮಯ. ಇವತ್ತಿನ ಮೊದಲನೆಯ ಕಂಟೆಸ್ಟೆಂಟ್ ಧಾರವಾಡದಿಂದ ಬಂದಿರುವಂತಹ ದೀಪ. ಸೊ ಧಾರವಾಡದ ಪೇಡ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ, ಅದೇ ರೀತಿ ಇವರ ಹಾಡು ಅಂದರೂ ಪ್ರತಿಯೊಬ್ಬರಿಗೂ ಇಷ್ಟ. ಸೊ ಧಾರವಾಡದ ದೀಪ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡುವಂತಹ ಸಮಯ. ಪ್ಲೀಸ್ ವೆಲ್ಕಮ್ ದೀಪ ಫ್ರಮ್ ಧಾರವಾಡ. ಅದೇ ಸಂಜೆ ಅದೇ ಕಾಂತ, ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ, ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ, ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ, ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ. ಮಣ್ಣನೆ
ಚೆನ್ನಾಗಿ ಹಾಡಿದ್ರಿ ದೀಪಾ ಅವರೇ. ಧನ್ಯವಾದಗಳು ಸರ್. ಆ ಭಾವ ಪೂರ್ಣವಾಗಿ ಹಾಡಿದ್ರಿ, ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಒಳ್ಳೆ ಸಾಹಿತ್ಯ ನಿಸಾರ್ ಅಹಮದ್ ಸರ್ದು, ಆನಂದ್ ಸ್ವಾಮಿ ಅವರು ಒಳ್ಳೆ ಸಂಯೋಜನೆ ಮಾಡಿದ್ದಾರೆ. ಅದನ್ನು ನಾವು ಹಿಂದೆಲ್ಲ ಭಾಳಷ್ಟು ಸಲ ಕೇಳಿದ್ವಲ್ಲ, ಹಾಗಾಗಿ ಮತ್ತೆ ಜ್ಞಾಪಿಸಿದ್ರಿ ಅವ್ರನ್ನೆಲ್ಲ. ಗುಡ್ ಲಕ್. ಧನ್ಯವಾದ ಸರ್. ಆಸೆಗಳ ಹಿಂದಿನ ತುಳಿತಕ್ಕೆ ಹೊಲ ನನ್ನೀ ದೇಹ, ಬರುವೆಯೋ ಬಾರಿಯೋ ನೀನೆನ್ನುತ್ತಿದೆ ಆ ಸಂದೇಹ, ಮುತ್ತಿನ ಕಡಲಿಗೆ ಅದೇ ದಾಸುವ ಈ ಸವಿಗಾನ, ಮತ್ತೆ ಆ ಸಮತೆಯ ಹಿರಿಬೇಲಿಯ ಸರಿ ನಿಲ್ಲಿಸುವ, ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ, ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ, ಮತ್ತದೇ ಬೇಸರ. ಓಕೆ, ಒಂದು ಹಾಡನ್ನು ಕೇಳ್ಕೊಂಬಂದಾಯಿತು. ಧಾರವಾಡದ ಪೇಡ ಥರ ಇತ್ತ, ಹೇಗಿತ್ತು ಅಂತ ನಾನು ಕೇಳ್ತೀನಿ, ಕಮೆಂಟ್ಸ್ ಕೊಡ್ತಾರೆ ನಮ್ಮ ಜಡ್ಜಸ್. ಸೊ ಮೊದಲನೇದಾಗಿ ಗುರುಕಿರಣ್ ಸರ್, ಹೇಗಿತ್ತು ಸರ್? ಅದು ವೆಲ್ ಪ್ರೆಸೆಂಟೆಡ್. ನಿಮಗೆ ಆ್ಯಕ್ಚುಲಿ ನೀವು ಯಾವ ಸಾಂಗ್ ಕೊಟ್ಟರು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ. ಇಟ್ ಲುಕ್ಸ್ ವೆರಿ ಪ್ರೊಫೆಷನಲ್. ಯಾರು ಸಾಂಗ್ ಇದು ಸರ್? ಮೈಸೂರು ಅನಂತ ಸ್ವಾಮಿ ಅವರು ಸಂಗೀತ ಮಾಡಿದ್ದು. ಸಂಗೀತ ನಮ್ಮವರೇ ಆದಂಥ ಪ್ರೊಫೆಸರ್ KS ನಿಸಾರ್ ಅಹಮದ್ ಕವಿಗಳ ಹಾಡಿದು. ಓಕೆ, ರೈಟ್. ಎಸ್. ಬಟ್ ಒರಿಜಿನಲ್ ಕಂಪೋಸರು ಮದನ್ ಮೋಹನ್, ಮೈಸೂರು ಸ್ವಾಮಿ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಹಿಂದಿಯಲ್ಲಿ ಒಂದು ಸಾಂಗ್ ಇತ್ತು, ಫಿರ್ ವಹಿ ಶಾಮ್ ವಹಿ ಗಮ್ ವಹಿ ತನ್ಹಾಯ್ ಅಂತ. ಅದು ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಆ್ಯಸ್ ಇಟ್ ಈಸ್ ನನ್ನ ಲೆಕ್ಕದಲ್ಲಿ ಅದು ಸ್ಟ್ರೈಟ್ ಲಿಫ್ಟ್, ಇನ್ಕ್ಲೂಡಿಂಗ್ ಲಿರಿಕ್ಸ್ ಅದರಿಂದ ಲಿಫ್ಟ್ ಆಗಿದೆ. ಅದು ಹಿಂದಿ ಹಾಡಿಂದ ಟ್ರಾನ್ಸ್ಲೇಟ್ ಆಗಿರೋದು. ಅದು ಚೆನ್ನಾಗಿ ಹಾಡಿದ್ರಿ. ಇದು ನಮ್ಮ ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸಾಂಗ್ಸ್ ಕೂಡ ಇದು. ವೆಲ್ ಪ್ರೆಸೆಂಟೆಡ್. ಬಟ್ ನಿಮ್ಮ ಹಳೆ ರೌಂಡಿದ್ದು ಸಿಂಗಿಂಗ್ ಇದರಲ್ಲಿ ಅಷ್ಟು ಕಂಡಿಲ್ಲ. ಸಿಂಗಿಂಗ್ ಕೂಡ ಬಿನ್ ಬೆಟರ್ ಈ ರೌಂಡಲ್ಲಿ. ನೀವು ಇದಕ್ಕಿಂತ ಚೆನ್ನಾಗಿ ಹಾಡಿದ್ರಿ ಮುಂಚೆ. ಒಳ್ಳೆ ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ಆದರೆ ಸಿಂಗಿಂಗ್ ಕೂಡ ಬಿನ್ ಲಿಟಲ್ ಬೆಟರ್. ನಿಮ್ಗೆ ಹಳೆ ರೌಂಡ್ಸ್ ಕಂಪೇರ್ ಮಾಡಿದರೆ ಇದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಲೆಕ್ಕದಲ್ಲೇ ಇತ್ತು. ಓಕೆ, ಆಲ್ ದ ಬೆಸ್ಟ್. ಕಾನ್ಸಂಟ್ರೇಷನ್. ಓಕೆ, ಎಷ್ಟು ಪರ್ಸೆಂಟ್ ಖುಷಿ ಆಯಿತು ನಿಮಗೆ? 100% ಖುಷಿ ಆಯಿತು. ಏನೇ ಹೇಳಿದ್ರು ಖುಷಿನೇ ಅಲ್ವಾ ನಮಗೆ? ಇದು ಒಂದು ವಿದ್ಯಾಮಂದಿರ, ಇದು ಮನೋರಂಜನೆ ಅಷ್ಟೇ ಇಲ್ಲ ಸರ್, ಇದೊಂದು ವಿದ್ಯಾಮಂದಿರ ಅಂತಾನೆ. ಪ್ರತಿಯೊಂದನ್ನು ನಾವು ಕಲೀಲಿಕ್ಕತ್ತೀವಿ. ನನ್ನ ಜೊತೆಗೆ ಹಾಡುಗಾರರ ಜೊತೆಗೆ ಒಬ್ರು ಹೇಳಿದರು, ಅವ್ರ ಜೊತೆ ಅವರಿಂದನೂ ನಾವು ಕಲಿತೀವಿ. ಮತ್ತು ದೊಡ್ಡವರಿದ್ದಾರೆ ಗುರುಗಳು, ಎಲ್ಲರೂ 4 ಅಸಾಮಾನ್ಯರು, ಅಂಥವರಿಂದ ನಾವು ಕಲಿಯೋದು ಇನ್ನೂ ಬಹಳ ಅದ. ಒಂದೊಂದು ರೌಂಡ್ನಲ್ಲಿ ಅವ್ರು ಯಾವುದು ತಪ್ಪನ್ನು ಮುಚ್ಚಿಟ್ಟಿಲ್ಲ, ಎಲ್ಲ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಓಕೆ, ನಾವು ಇಷ್ಟು ಕೇಳಿದ್ದು ನೀವು ತುಂಬ ಹೇಳ್ಬಿಟ್ರಿ. ಥ್ಯಾಂಕ್ ಯು. ಹಂಗೆ ಹೇಳಬೇಕು, ಖುಷಿ ಆಗುತ್ತೆ ನಮಗೆ. ಆ್ಯಂಡ್ ಧಾರವಾಡದಿಂದ ಇಲ್ಲಿ ತನಕ ಬಂದ್ರಿ. ಸೊ ಯಾರು ಫಸ್ಟ್ ಹೇಳಿದ್ರು ಹಿಂಗೆ ಇದೆ ಅಂತ? ಸೊ ಯಾರು ಸಪೋರ್ಟ್ ಮಾಡಿದ್ರು? ಹೇಗೆ ಬರಬೇಕು ಅಂತ ಅನ್ನಿಸ್ತು ಇಲ್ಲಿಗೆ? ಧಾರವಾಡದಲ್ಲಿ ಒಂದು ಆಡಿಷನ್ ಇತ್ತು, ವಾಟ್ಸಪ್ನಲ್ಲಿ ಒಂದು ಅಡ್ವರ್ಟೈಸ್ ಬಂದಿತ್ತು. ಹೌದು. ಅವತ್ತು ಮಾರ್ನಿಂಗ್ ಬಂದಿತ್ತು 9 ಗಂಟೆಗೆ. 10 ಗಂಟೆಗೆ ಮತ್ತೆ ಆಲ್ರೆಡಿ ರೆಡಿ ಅಲ್ಲಿ ಶೆಟ್ಟಿ ಕಾಲೇಜ್ ಕಡೆಗೆ ಹೋಗಿ ಅದೇ ಹಾಡ್ತಿರ್ತೀವಿ. ಇಂಥ ದೊಡ್ಡ ಗುರುಗಳ ದರ್ಶನ ಆದರೆ ಸಾಕಂತ ಅಂತಿರ್ತೀವಿ. ಅದೊಂದು ನಮ್ಮ ಸೌಭಾಗ್ಯ. ನಾನು ಮೊದಲೇ ಹಾಡಲ್ಲೇ ಹೇಳಿದ್ದೀನಿ, ಗುರುಕಿರಣ್ ಸರ್ನ ಎದುರಿಗೆ ಹಾಡಿರೋದೇ ನಮ್ಮ ಸೌಭಾಗ್ಯ ಅಂತಂದಷ್ಟೇ. ಓಕೆ, ಅದೇ ನಮ್ಮ ಟಿವಿಯ ದೊಡ್ಡ ಉದ್ದೇಶ, ನಿಮ್ಮಂಥವ್ರಿಗೆ ವೇದಿಕೆ ಸಿಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಧನ್ಯವಾದ. ಥ್ಯಾಂಕ್ ಯು. ಓಕೆ, ಒಂದು ಸುಂದರವಾಗಿರುವಂತಹ ಪರ್ಫಾರ್ಮೆನ್ಸ್ ನೋಡಾಯಿತು. ಇವಾಗ ಇಟ್ಸ್ ಟೈಮ್ ಫಾರ್ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಅಂಡ್ ಡು ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ ಸೊ ಅದೇ ರೀತಿ ಇನ್ನು ಮುಂದೆ ಬರ್ತಾ ಇರುವಂತಹ ಸಿಂಗರ್, ಕಳೆದ ರೌಂಡಲ್ಲಿ ಒಳ್ಳೆ ಕಮೆಂಟ್ಸನ್ನು ಪಡೆದಿರುವಂತಹ ಸಿಂಗರ್ ಜೇಸನ್ ಅವ್ರು ಬರ್ತಾ ಇದ್ದಾರೆ. ಸೊ ಅವರಿಗೆ ಆಲ್ ದಿ ಬೆಸ್ಟ್ ಅಂಡ್ ಪ್ಲೀಸ್ ವೆಲ್ಕಮ್ ಜೇಸನ್ ಆನ್ ದ ಸ್ಟೇಜ್. ಒಳಿತು ಮಾಡು ಮನುಸ ನೀರೋದು 3 ದಿವಸ, ಒಳಿತು ಮಾಡು ಮನುಸ
ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ. ನೀವು ಹಾಡೋವಂಥ ಹಾಡು ಬಗ್ಗೆ ಸ್ವಲ್ಪ ಕಲ್ತ್ಕೊಂಡು ಬನ್ನಿ, ಯಾಕಂದ್ರೆ ಗುರು ಸರ್ ಎಲ್ಲಿಂದೆಲ್ಲ ಪಾಯಿಂಟ್ ತೆಗಿತಾರೆ ಗೊತ್ತಾಗಲ್ಲ ನಮಗೆ. ಇಲ್ಲ, ಯಾಕೆಂದ್ರೆ ನೀವು ಹಾಡು ಅದನ್ನ ಯಾರೋ ಕಷ್ಟಪಟ್ಟು ಕ್ರಿಯೇಟ್ ಮಾಡಿರ್ತಾರೆ, ನೀವು ಸ್ಟೇಜಲ್ಲಿ ಹಾಕಿ ಹೇಳಿ ಹಾಡಿ ಚಪ್ಪಾಳೆಗೆ ಇಟ್ಟಿಸ್ಕೋತೀರ. ಅದರ ಹಿಂದ್ಗಡೆ ಒಂದಷ್ಟು ಜನರ ಶ್ರಮ ಇದೆ. ಸೊ ಯೂಶ್ವಲಿ ಅಟ್ಲೀಸ್ಟ್ ಜನರಿಗೆ ಗೊತ್ತಿಲ್ಲದ್ರು ನಿಮ್ಗಾದ್ರೂ ನೆನಪಿರಬೇಕು, ಅಷ್ಟೇ ಕೇಳೋದು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷವೆಂಬ ವಿಷವ ಕುಡಿಯಬ್ಯಾಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಇದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ. ವಾವ್ ವಾವ್ ವಾವ್, ಎಂತ ಹಾಡು! ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ ಅಂತ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಬದುಕಿನಲ್ಲಿ ನಮ್ಮಿಂದ ಆದಂತಹ ಹೆಲ್ಪನ್ನು ಇನ್ನೊಬ್ಬರಿಗೆ ಮಾಡೋವಂಥ ಮನಸ್ಸನ್ನು ಡೆಫಿನೆಟ್ಲಿ ಮಾಡಬಹುದು. ತುಂಬಾ ಅರ್ಥ ಆಯಿತು. ಸೊ ಯಾಕೆ ಚೂಸ್ ಮಾಡಿದ್ರಿ ಈ ಹಾಡನ್ನು? ಫಸ್ಟ್ ಆಫ್ ಆಲ್ ಇದರ ಸಾಹಿತ್ಯ ತುಂಬ ಒಳ್ಳೆಯದಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಓಕೆ, ಒಳ್ಳೆ ಒಳ್ಳೆ ಮೀನಿಂಗ್ ಇದೆ ಅಂತ ಅಲ್ವಾ? ಯಾರು ಬರ್ದಿರೋದು ಸಾಹಿತ್ಯ? ಋಷಿ ಅವರು. ಯಾರು ಋಷಿ ಅಂದರೆ? ಗೊತ್ತಿಲ್ಲ. ಗೊತ್ತಿಲ್ಲ. ಈಸ್ ಎ ಡೈರೆಕ್ಟರ್. ಅವನು ಡೈರೆಕ್ಟ್ರು, ಇಸ್ ನಾಟ್ ಎ ಪ್ರೊಫೆಷನಲ್ ರೈಟರ್ ಅಲ್ಲ, ಬಟ್ 1-2-3 ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಈಸ್ ಎ ಡೈರೆಕ್ಟರ್. ಓಕೆ, ಥ್ಯಾಂಕ್ ಯು. ಸೊ ಕದ್ರಿ ಮಣಿಕಾಂತ್ ಅವರೇ, ದಯವಿಟ್ಟು ಹೇಳಿ ಹೇಗಾಯಿತು? ಹಾಯ್ ಜೇಸನ್. ಹಲೋ ಸರ್.
ನನಗೆ ಇವ್ರ ಸಿಂಗಿಂಗ್ ವಾಯ್ಸ್ ಪಿಚ್ಚಿಂಗ್ ಅಂದರೆ ಇದರಲ್ಲಿ ತುಂಬ ದಟ್ ಫೀಲ್ ಯು ಬ್ರಾಟ್ ಇನ್, ಬಟ್ ಐ ಆಮ್ ಫೀಲಿಂಗ್ ದ್ಯಾಟ್ ಯುವರ್ ಸಿಂಗಿಂಗ್ ತುಂಬ ಸಾಫ್ಟಾಗಿ ಹಾಡ್ತಾ ಇದೆಯಾ ಅಂತ, ದಟ್ಸ್ ವಾಟ್ ಐ ಫೀಲ್. ಸೊ ದಿಸ್ ಸಾಂಗ್ ಇನ್ನು ಸ್ವಲ್ಪ ಕ್ಯಾನ್ ಯು ಸಿಂಗ್ ದ್ಯಾಟ್ ಫಸ್ಟ್ ಲೈನ್, ಒಳಿತು ಮಾಡು ಮನಸ, ಇದು ಲೈಕ್ ಲಿಟಲ್ ಓಪನ್. ಒಳಿತು ಮಾಡು ಮನುಸ ನೀರುದು 3 ದಿವಸ. The lyric tells that it's a message, it's a command, it's a message. ಒಳಿತು ಮಾಡು ಮನುಸ, that openness, you're telling that do this man. You're ನೀನು ಹಾಡಿದಾಗ ಹೆಂಗಾಗುತ್ತೆ ಅಂದರೆ ಇಟ್ ಇಸ್ ಲೈಕ್ you're pleading him, do this man please ಅಂತ. This is what, so ಈ ಥರ ಸ್ಮಾಲೆಸ್ಟ್ ಥಿಂಗ್ಸ್ ಬಟ್ ವಿಚ್ ವಿಲ್ ಆ್ಯಡ್ ಆನ್ ತುಂಬ ಮೆಜಾರಿಟಿಯಾಗಿ ಇಟ್ ವಿಲ್ ಇನ್ಫ್ಲೂಯೆನ್ಸ್ ಯುವರ್ ಸಿಂಗಿಂಗ್. ಬೇರೆಲ್ಲ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ, ಎಲ್ಲ ಇದೆ, ಬಟ್ ಫೀಲ್ ಇದೆಯಲ್ಲ ಅದು ಇನ್ನು ಸ್ವಲ್ಪ ಈ ಥರ ಸಾಂಗ್ಗಳಿಗೆ ಓಪನ್ ಆಗಿ ನನಗೆ ಗೊತ್ತಲ್ಲಿ ಮಾಡು ಮಾರ ನೀನು ಮಾಡು ಅಂತ ಹೇಳಿ ಆ ಥರ ಹೇಳಬೇಕು. ದಟ್ಸ್ ವಾಟ್ ಐ ಫೀಲ್. ಓಕೆ, ಗುಡ್ ಲಕ್. ವಾವ್, ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಸೊ ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರು ಒಂದು ಹಾಡು ಮಾಡಬೇಕಾದ್ರೆ ಅವ್ರ ಮನಸ್ಸೊಳಗಡೆ ಏನೆಲ್ಲ ಇದೆ ಅದನ್ನೆಲ್ಲ ತುಂಬ್ತಾರೆ. ಕೆಲವೊಂದ್ಸಲ ಸಿಂಗರ್ ಅದನ್ನು ಫುಲ್ಫಿಲ್ ಮಾಡಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಆ ಫೀಲಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಸೊ ತುಂಬ ಒಳ್ಳೆ ನಾಲೆಜ್ ಸಿಗ್ತಾ ಇದೆ. ವಿ ಆರ್ ರಿಯಲಿ ಬ್ಲೆಸ್ಡ್ ಫಾರ್ ದ್ಯಾಟ್. ಸೊ ಇವಾಗ ನಮ್ಮ ವಿ ಮನೋಹರ್ ಸರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಮಣಿ ಹೇಳ್ದಂಗೆ ಮ್ಯೂಸಿಕ್ ಡೈರೆಕ್ಟ್ರುಗಳು ಒಂದು ಕತೆ ಫಸ್ಟ್ ಕೇಳ್ತಾರೆ ಅಥವಾ ಸಿಚುವೇಶನ್ ಕೇಳ್ತಾರೆ, ಆವಾಗ ಅದಕ್ಕೆ ತಕ್ಕಾಗೆ ಟ್ಯೂನ್ ಮಾಡ್ತಾರೆ. ಲಿರಿಸಿಸ್ಟ್ ಅದನ್ನು ಬರೆದ ಮೇಲೆ ಆ ಸಿಂಗರು ಅದಕ್ಕೆ ಜೀವ ತುಂಬಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆದಷ್ಟು ಹೇಳ್ಕೊಟ್ಟು ತರ್ತಾರೆ ದಾರಿಗೆ. ಇಲ್ಲಿ ಹಾಗಲ್ಲ, ಇಲ್ಲಿ ಹಿಂದೆ ಹಾಡಿರೋದನ್ನು ನೀವು ಇಲ್ಲಿ ಬಂದು ವೇದಿಕೆಯಲ್ಲಿ ಹಾಡ್ತೀರಾ. ಹೌದು, ಹಾಡುವಾಗ ಆ ಕೆಲವು ಪದಗಳು ಸ್ಪಷ್ಟತೆ ಕೇಳಲಿಲ್ಲ, ಆ ಉಚ್ಚಾರ ಇದೆಯಲ್ಲ ಕೆಲವು ಕರೆಕ್ಟಾಗಿ ಇನ್ನೊಂದು ಸಲ ಕೇಳಿಕೊಂಡು ಏನಂದರೆ ಕ್ಲಾರಿಟಿ ಇರಲಿಲ್ಲ ಕೆಲವು ಜಾಗದಲ್ಲಿ, 1-2 ಕಡೆ ಅಷ್ಟೆ. ಆಮೇಲೆ ವಾಯ್ಸ್ ತುಂಬ ಚೆನ್ನಾಗಿದೆ, ಒಳ್ಳೆ ವಾಯ್ಸು, ಒಳ್ಳೆ ಇದಿದೆ, ನಿಮಗೆ ಹೋಪ್ಸ್ ಇದೆ. ಗುಡ್ ಲಕ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಜೇಸನ್, ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಮುಂದಿನ ರೌಂಡಲ್ಲಿ ತುಂಬ ಸೂಪರ್ ಆಗಿರುವಂಥ ಪರ್ಫಾರ್ಮೆನ್ಸ್ ಕೊಡೋದ್ರ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ಇವತ್ತಿನ ಎಪಿಸೋಡನ್ನು ಮುಗಿಸುವಂತಹ ಸಮಯ. ಖಂಡಿತ ಬೇಜಾರಾಗುತ್ತೆ, ಇನ್ನೂ ಕೆಲವು ಹಾಡುಗಳು ಬೇಕಿತ್ತು, ಇನ್ನೂ 1 ಗಂಟೆ ಬೇಕಿತ್ತು ಅಂತ ಅನಿಸುತ್ತೆ. ಆದರೆ ಸಮಯದ ಒಂದು ಲಿಮಿಟೇಷನ್ ಇದ್ರೇ ಅದಕ್ಕೆ ಅಂದ. ಯಾವಾಗ ನಮಗೆ ಅಯ್ಯೋ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಅನಿಸುತ್ತೆ ನೋಡಿ, ಆವಾಗ ಕಾರ್ಯಕ್ರಮ ಸೂಪರ್ ಹಿಟ್ ಆಗುತ್ತೆ. ಯಾವಾಗ ಅಯ್ಯೋ ಯಾವಾಗ ಮುಗಿಯುತ್ತೆ ಅಂತ ಅನಿಸುತ್ತೆ ಆವಾಗ ಫ್ಲಾಪ್ ಆಗುತ್ತೆ. ಸೊ ನಿಮಗೆ ಇವಾಗ ಅಯ್ಯೋ ಇನ್ನೊಂದೆರಡು ಬೇಕಿತ್ತು ಅಂತ ಅನ್ನಿಸ್ತಾ ಇದ್ರೆ ಶೋ ಸೂಪರಾಗಿ ಹೋಗ್ತಾ ಇದೆ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಾರಣ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಸಪೋರ್ಟ್, ಅದು ಹಾಗೆ ಇರಲಿ. ಆ್ಯಂಡ್ ಇವತ್ತಿನ ಈ ಒಂದು ಶೋ ಮುಗಿಸುವಂತಹ ಸಮಯ ನಮ್ಮೆಲ್ಲ ಜಡ್ಜಸ್ಗಳಿಗೆ ನಿಮ್ಮ ವ್ಯಾಲ್ಯೂಯಬಲ್ ಜಡ್ಜ್ಮೆಂಟ್, ಅದರ ಜೊತೆಗೆ ನಿಮ್ಮ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್, ಈ ಒಂದು ಮ್ಯೂಸಿಕ್ ಎಜುಕೇಷನ್ ಸಿಕ್ದಂಗೆ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, Citadel Developers.